ಸವಣೂರಿನ ಅಭಿವೃದ್ಧಿಯಲ್ಲಿ ಅದೊಂದು ಪಾತ್ರ ವಹಿಸ್ತದೆ ಅಂತ ಹೇಳುವಂಥದ್ದು ನಾವು ನೀವೆಲ್ಲ ಕಂಡುಕೊಂಡದ್ದು. ವ್ಯಾಪಾರ ಅಂದರೆ ಏನು ಅಂತ ಹೇಳಿದರೆ ಹಿಂದಿನ ಮಟ್ಟಿನಲ್ಲಿ ವ್ಯಾಪಾರ. ಇವತ್ತು ಮುಂಚೆ ನಾವೆಲ್ಲ ಬಾರ್ಬರ್ ಶಾಪ್ಗಳನ್ನೆಲ್ಲ ನೋಡಿದ್ದೇವೆ. ಅಂಥ ಶಾಪ್ಗಳನ್ನಿದ್ದರೆ ಇವತ್ತು ಜನಗಳು ಅದರ ಹತ್ತಿರ ಬರಲಿಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಅದಕ್ಕೆ ಬೇಕಾದಂಥ ಹೊಸ ಹೊಸ ಅವಸ್ಥೆಗಳನ್ನು ಅಳವಡಿಸಿಕೊಂಡು ವ್ಯಾಪಾರ ಮಾಡಿದಾಗ ಜನ ನಮ್ಮನ್ನು ಬೆಂಬಲಿಸ್ತಾರೆ ಅಂತ ಹೇಳಿ ಸಚಿನ್ ಮಾಡತಕ್ಕಂಥ ಈ ಒಂದು ವ್ಯವಸ್ಥೆ ಇವತ್ತು ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಾವು ನಂಬಿಕೊಂಡು ಬಂದಿರತಕ್ಕಂಥ ಪದ್ಮಾವತಿ ಅಮ್ಮ, ನಮ್ಮ ಗ್ರಾಮದ 2 ವಿಷ್ಣುಮೂರ್ತಿ ದೇವಗಳು ಅವರಿಗೆ ಒಳ್ಳೆಯದನ್ನು ಮಾಡಲಿ ಮತ್ತು ಅವನಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಶ್ರೀ ಸೀತಾರಾಮಯ್ಯ ಸ್ವಾಮಿ ಇವರಿಗೆ ಧನ್ಯವಾದಗಳು. ರಾಕೇಶ್ ಶೇಖರಿಗೆ, ದಿನೇಶ್ ಮೇದು, ಅತಿ ಬ್ಯಾಂಕ್ ಅಧ್ಯಕ್ಷರಾದ ತಾನಪ್ಪ ಚಂದ್ರಶೇಖರ್ ಇವರಿಗೂ ಕೂಡ ಧನ್ಯವಾದಗಳು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.